ಅದೇ ಈಗ 98 ವರ್ಷ ಆಗೋಯ್ತಾ? 98 ಆಗಿದೆ, ಜನವರಿಗೆ ಆಗುತ್ತೆ. ನಮ್ಗೆಲ್ಲ ಏನು ವಿಷಯ ಹೇಳ್ತೀರಾ? ನಮ್ಗೇನು ಹಿತವಚನ ಹೇಳ್ತೀರಾ ಅಂದ್ರೆ? ಏನ್ ಹೇಳ್ತೀವಿ ಅಂದ್ರೆ, ಯಾವಾಗ್ಲೂ ಸಂತೋಷವಾಗಿ ಸಮಾಧಾನ ಆಗಿರ್ಬೇಕು. ಎಲ್ಲರ ಜೊತೆ ಪ್ರೀತಿ ಕೊಟ್ಟು ಪ್ರೀತಿ ಸಂಪಾದನೆ ಮಾಡ್ಕೋಬೇಕು. ಹಾಗಿದ್ರೆ ಒಂದು ಮನೇಲಿ ಒಗ್ಗಟ್ಟು ಸಂಸಾರ ಚೆನ್ನಾಗಿರುತ್ತೆ ಅಷ್ಟು ಹೇಳ್ತೀನಿ. ಈಗ ನೀವು ಏನಾದ್ರು ಇಷ್ಟೂರ್ವ ಮಾತಾಡಿದ್ರಿ ಅಂತ ಹಾಗೆ ಸಾಧಿಸ್ಬಾರ್ದು. ನಿಮ್ಮ ಮೇಲೆ ಅದು ಮರೆತುಬಿಟ್ಟು ಮೊದಲು ಹೇಗೆ ನಿಮ್ಮನ್ನು ಪ್ರೀತಿ ಕಾಣ್ತಿದ್ದು ಅದೇ ರೀತಿ ಪ್ರೀತಿ ಕಾಣ್ತಾ ಇರಬೇಕು. ಆ ಹಠ ಸಾಧನೆ ಮಾಡಿಕೊಂಡ್ರೆ ನೀವೆಲ್ಲ ದೂರ ಆಗ್ತೀರಿ, ನಾನೆಲ್ಲರೂ ದೂರ ಆಗ್ತೀನಿ. ಎಲ್ಲರ ಸಂಸಾರದಲ್ಲೂ ಇರುತ್ತೆ ಕಷ್ಟ ಸುಖ ಮಾತು. ಜಾಸ್ತಿ ಮಾತು ಬಂದಾಗ ಜಾಗ ಬಿಟ್ಟು ಹೊರಟೋಗ್ಬಿಡ್ಬೇಕು. ಮಾತು ಆಡಬಾರ್ದು. ಸಮಾಧಾನವಾಗಿ ಸರಿಯಾಗಿ ನೀವು ಅದೇ ಕೋಪ ಬಂದು ಸಮಾಧಾನ ಆಗಿದ್ದಾಗ ಏನಯ್ಯ ಹಿಂಗೆ ಮಾತಾಡಬಾರ್ದಾಗಿತ್ತು ಅಲ್ವಾ ಅಂದ್ರೆ ಕೋಪದರ್ತಾಗ ಮಾತಾಡ್ಬಿಟ್ಟಮ್ಮ ನಾ ಮಾಡಿತ್ತು ಹೋಗ್ಬಿಡ್ತೀವಿ. ನೀವು ಮಾತಾಡಿದಾಗ ಏನೋ ಹಿಂಗೆ ಮಾತಾಡ್ತೀಯ ಅಂದ್ರೆ ನೀನು ಸುಮ್ಮನೆ ಕೂತ್ಕೊಂಬ ನಂಗೆ ಗೊತ್ತು ಅಂದ್ಬಿಡ್ತೀವಿ. ಅಷ್ಟಕ್ಕೆ ಮುಗಿದೋಗ್ಬಿಡ್ತದೆ. ಮಾತಾಡಬಾರ್ದು. ಕೋಪ ಜಾಸ್ತಿ ಆಗಿ ಯಾರು ಮಾತಾಡಿದ್ರೆ ನಾವು ಆ ಜಾಗ ಬಿಟ್ಟು ಹೊರಟೋಗ್ಬಿಡ್ಬೇಕು. ನೀವು ಯಾಕೋ ಮಾತಿ ಬರಲ್ಲ ನೀವು ಸುಮ್ಮನಾಗ್ಬಿಟ್ಟು. ನಾವು ಮಾತು ಕಮ್ಮಿ ಆದಷ್ಟು ಮನುಷ್ಯನ ಕಾಣ. ಈಗ 98 ವರ್ಷದಲ್ಲಿ ನಾನು ಯಾರಿಗೂ ಏನು, ಈಗಿನ ಮಕ್ಕಳು ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳು ಯಾರಿಗೂ ಏನು ಹೀಗೆ ಮಾಡಿ ಹಾಗೆ ಮಾಡಿ ಎಜಾಕ್ ಮಾಡಿದ್ರೆ ಅಜಾಕ್ ತಂದ್ರಿ ಒಂದು ಮಾತಾಡೋಕ್ಕೋಗಲ್ಲ. ಅವ್ರು ಏನು ಕೊಡ್ತಾರೋ ಸಂತೋಷವಾಗಿ ರತ್ನ ಪ್ರಸಾದ ಅಂತ ಊಟ ಮಾಡ್ತೀನಪ್ಪ, ನಾರಾಯಣ ಕೃಷ್ಣ ಅಂದ್ಕೋತೀನಿ. ಕೆಲಸ ಮಾಡೋಕ್ಕಾಗಲ್ಲ. ಕೂತ್ಕೊಂಡು ಯಾವಾಗಲೂ ಸುಸ್ತಾಗಲಿ ಸಂಕಟಾಗಲಿ ದಟ್ಟ ಅಂತೀನಿ. ಕೂತ್ಕೊಂಡು ಪುಸ್ತಕಗಳು ಓದ್ತೀನಿ ಒಳ್ಳೆಯದನ್ನ. ಅದರಿಂದ ನಾವು ಹೇಗೆ ಬಾಳ್ಬೇಕು ಅನ್ನೋದು ಗೊತ್ತಾಗುತ್ತೆ. ಸಮಾಧಾನ. ಯಾವ ಥರ ಪುಸ್ತಕ ಓದ್ತೀರಾ? ಎಲ್ಲ ಥರದ ಪುಸ್ತಕನೂ ಓದ್ತೀನಿ. ಕನ್ನಡನೇ? ನಾನು ಇಂಗ್ಲೀಷ್ ಮಿಡ್ಲ್ ಸ್ಕೂಲ್